ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತೇವೆ. ಇವತ್ತಿನ ಈ ಒಂದು ಮಾಧ್ಯಮಕ್ಕೆ ಮಾಹಿತಿ ನೀಡುವ ಕಾರ್ಯಕ್ರಮದಲ್ಲಿ ಬ್ಲಾಕ್ ಅಧ್ಯಕ್ಷರು ಕೃಷ್ಣಪ್ರಸಾದ್, ಬ್ಲಾಕ್ ಕಾಂಗ್ರೆಸ್ಸಿನ KPCCಯ ಪ್ರಧಾನ ಕಾರ್ಯದರ್ಶಿಗಳಾದಂಥ MS ಮೊಹಮ್ಮದರಿದ್ದಾರೆ, ಪಕ್ಷದ ಹಿರಿಯ ನಾಯಕರಾದಂಥ ಕಾವು ಹೇಮನಾಥ್ ಶೆಟ್ಟಿ ಇದ್ದಾರೆ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಉಮನಾಥ್ ಶೆಟ್ಟಿ ಅವರಿದ್ದಾರೆ, ನಮ್ಮ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದಂಥ ಅಬ್ದುಲ್ ರೆಹಮಾನ್ ಇದ್ದಾರೆ, ಕೂಡ ಸದಸ್ಯರಾಗಿರುವಂಥ ಲ್ಯಾನ್ಸಿ ಅವರಿದ್ದಾರೆ. ನಾವು ಇವತ್ತು ಮಾಧ್ಯಮದವರಿಗೆ ಹೇಳಲಿಕ್ಕೆ ಬಯಸುವುದೇನಂತ ಹೇಳಿದರೆ, ನಾವು ಚುನಾವಣಾ ಸಮಯದಲ್ಲಿ ಒಂದಷ್ಟು ಭರವಸೆಗಳನ್ನು ನಮ್ಮ ಈ ವಿಧಾನಸಭಾ ಕ್ಷೇತ್ರದ ಜನತೆಗೆ ಕೊಟ್ಟಿದ್ದೇವೆ. ಅದರಲ್ಲಿ ಕೊಟ್ಟಿರುವಂಥ ಮುಖ್ಯ ಭರವಸೆಗಳು ಏನಂತ ಹೇಳಿದರೆ, ನಾವು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡ್ತೇವೆ, ಪುತ್ತೂರಿನಲ್ಲಿರುವಂಥ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡ್ತೇವೆ ಅನ್ನುವ ಭರವಸೆಯನ್ನು ನಾವು ಜನರಿಗೆ ವಾಗ್ದಾನ ಮಾಡಿದ್ದೀವಿ. ಅದೇ ಪ್ರಕಾರ ಸುಮಾರು 2 ವರ್ಷಗಳ ಸಮಯದಿಂದ ನಿರಂತರ ಯಾವತ್ತೂ ಶಾಸಕನಾದ ನಂತರ ನಾವು ಮತ್ತು ನಮ್ಮ ಪ್ರಮುಖರು ಎಲ್ಲ ಸೇರಿ ಸರ್ಕಾರದ ಮುಂದೆ ನಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ಬಂದಿದ್ದೀವಿ. ಕಳೆದ 1-1.5 ವರ್ಷದಲ್ಲಿ ನಾವು ಬೇಕಾದಷ್ಟು ಟೀಕೆ ಟಿಪ್ಪಣಿಗಳನ್ನು ಬೇರೆ ಬೇರೆ ಪಕ್ಷದಿಂದ ಜನಸಾಮಾನ್ಯರಿಂದ ನಾವು ಕೇಳಿದ್ದೇವೆ. ಅದು ನಿರಂತರ 1 ವರ್ಷದ ಪ್ರಯತ್ನದ ನಂತರ 2 ವರ್ಷದ ಬಜೆಟಿನಲ್ಲಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಯಾಗಿರುವಂಥ DK ಶಿವಕುಮಾರ್ ಅವರ ಒಂದು ನಾವು ಅವರ ಹತ್ರ ಏನು ಬೇಡಿಕೆಯನ್ನು ಇಟ್ಟಿದ್ದೀವಿ, ಅದಕ್ಕೆ ಅವರು ಪೂರಕವಾಗಿ ಸ್ಪಂದಿಸಿ ಕಳೆದ ವರ್ಷದ ಬಜೆಟಿನಲ್ಲಿ ನಮಗೆ ಪುತ್ತೂರಿಗೆ ಇರುವಂಥ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿ ಮೆಡಿಕಲ್ ಕಾಲೇಜು ಪುತ್ತೂರಿನಲ್ಲಿ ಆರಂಭ ಮಾಡುವುದಾಗಿ ಬಜೆಟಿನಲ್ಲಿ ಕಳೆದ ವರ್ಷದ ಆಯವ್ಯಯದಲ್ಲಿ ಅದನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಆಗಲೇ ವಿರೋಧ ಪಕ್ಷದವರು ನಮ್ಮನ್ನು ತಮಾಷೆಗೆ ತಗೊಂಡ್ರು. ಅಶೋಕ್ ರೈ ಅವರು ನಾವು ಏನು ವಿಧಾನಸೌಧದ ಎದುರಲ್ಲಿ ನಾವು ಎಲ್ಲ ಸೇರಿ ಆ ಒಂದು ಸಂತೋಷವನ್ನು ನಾವು ಆನಂದಿಸಿ ನಾವು ಅದನ್ನು ಆಚರಣೆ ಮಾಡಿದ್ದೀವಿ. ಆಗ ವಿರೋಧ ಪಕ್ಷದವರು ಮತ್ತು ಏನು ಅದು ಅಸಾಧ್ಯ ಅಂತ ಹೇಳುವವರು ಯಾರಿದ್ದಾರೆ ಅವರು ನಮ್ಮನ್ನು ತಮಾಷೆಗೀಡು ಮಾಡಿದ್ರು. ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಬರುವುದಿಲ್ಲ, ಅದು ಬರೀ ಪುಸ್ತಕದಲ್ಲಿ ಮಾತ್ರ ಬಂದಿದೆ, ಅದು ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಮಾಧ್ಯಮದ ಮೂಲಕ ಹೇಳುವಂಥ ಕೆಲಸವನ್ನು ಮಾಡಿದರು. ಅಧಿವೇಶನದಲ್ಲೂ ಕೂಡ ಹೇಳುವಂಥ ವಿಚಾರವನ್ನು ಮಾಡಿದರು. ಆದರೆ ನಾವು ನಿರಂತರ ನಮ್ಮ ಪ್ರಯತ್ನಗಳನ್ನು ಬಿಡಲಿಲ್ಲ, ಪ್ರಯತ್ನಗಳನ್ನು ಮಾಡ್ತಾಯಿದ್ವಿ. ನಾವು ನಂಬಿರುವಂಥ ನಮ್ಮ ಧರ್ಮದ ದೇವರ ಹತ್ರ ಕೂಡ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ವಿ. ಇವತ್ತು ಕೂಡ ನಾನು ನಂಬಿರುವಂಥ ಹಿಂದೂ ಧರ್ಮದ ದೇವರಾಗಿರುವಂಥ ಮಹಿಷಮರ್ದಿನಿ ಮಹಾಲಿಂಗೇಶ್ವರ ದೇವರ ಹತ್ರ ಹೋಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ಸೇವೆಯನ್ನು ಸಲ್ಲಿಸಿ, ಅದೇ ಕೂಡ ಪುತ್ತೂರಿನ ಮಸೀದಿಗೆ ಹೋಗಿ, ಅದೇ ರೀತಿ ಅಲ್ಲಿಂದ ಚರ್ಚಿಗೆ ಹೋಗಿ ಎಲ್ಲ ಧರ್ಮದ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಮ್ಮ ಸೇವೆಯನ್ನು ಸಲ್ಲಿಸಿ ಇವತ್ತು ಇಲ್ಲಿ ಬಂದಿದ್ದೇವೆ. ಆನಂತರ ಬಜೆಟಿನಲ್ಲಿ ಘೋಷಣೆ ಆದ ನಂತರ ಕಳೆದ ಸಲ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ನಮ್ಮ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಪುತ್ತೂರಿಗೆ ಬಂದಾಗ, ಇಲ್ಲ ಪುತ್ತೂರಿನಲ್ಲೇ ನಾವು ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ, ಆಸ್ಪತ್ರೆಯನ್ನು ಮಾಡ್ತೇವೆ, ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದರು. ಆಗ ನನ್ನ ಹತ್ರನೂ ತುಂಬ ಜನ ನನ್ನ ಹತ್ರ ಹೇಳಿದರು, ಅಶೋಕ ರೈಗಳೇ ನೀವು ಮೆಡಿಕಲ್ ಕಾಲೇಜ್ ವಿಚಾರವನ್ನು ಬಿಡಿ, ಯಾಕಂದರೆ ಅದು ಆಗೋದಿಲ್ಲ, ಅದೇನಾದರೂ ಆಗೋದಿದ್ದರೆ ಬರೀ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಆಗ್ತದೆ ಹೊರತು ತಾಲೂಕು ಮಟ್ಟದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಆ ಪ್ರಯತ್ನವನ್ನು ಬಿಡಿ, ಇದು ಆಗೋದಿಲ್ಲ, ನೀವು ಎಲ್ಲಿಯೂ ಭಾಷಣದಲ್ಲಿ ಅದನ್ನು ಹೇಳುವಂಥ ಪ್ರಯತ್ನಕ್ಕೆ ಇನ್ನು ಮುಂದೆ ಹೋಗಬೇಡಿ, ಜನ ಮುಂದೆ ನಿಮ್ಮನ್ನು ಟ್ರೋಲ್ ಮಾಡ್ತಾರೆ,
ಹೀಯಾಳಿಸ್ತಾರೆ ಅನ್ನೋ ವಿಚಾರವನ್ನು ನಮ್ಮ ಪಕ್ಷದವರು ಬೇರೆ ಪಕ್ಷದವರು ಕೂಡ ಅದನ್ನು ಹೇಳುವಂಥ ಕೆಲಸವನ್ನು ಮಾಡಿದರು. ಯಾವತ್ತು ಮುಖ್ಯಮಂತ್ರಿಯವರು ಬಂದು ಇವತ್ತು ಪುತ್ತೂರಿನಲ್ಲೇ ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ ಅಂತ ಹೇಳಿದರು, ನಮಗೆ ಅಧಿಕೃತವಾದ ಆದೇಶ ಬರುವವರೆಗೆ ನಮ್ಮ ಮನಸ್ಸಿನಲ್ಲಿ ಗೊಂದಲಗಳಿತ್ತು. ಮೊನ್ನೆ 27ನೇ ತಾರೀಕಿಗೆ ಮುಖ್ಯಮಂತ್ರಿಯವರು ಆದೇಶವನ್ನು ಹೊರಡಿಸಿ ನಾವು 3 ಬೇಡಿಕೆಯನ್ನು ಮುಖ್ಯಮಂತ್ರಿಯವರಿಗೆ ಸರಕಾರದ ಮುಂದಿಟ್ಟಿದ್ದೆವು. ಬೇಡಿಕೆ ನಂಬರ್ 1, ಈಗಿರುವಂಥ ಆಸ್ಪತ್ರೆಯ ಜಾಗದಲ್ಲಿ ದೊಡ್ಡ ಆಸ್ಪತ್ರೆಗಳನ್ನು ಮೆಡಿಕಲ್ ಕಾಲೇಜು ಅಥವಾ ಫಿಸಿಯೋಥೆರಪಿ ಕಾಲೇಜು, ನರ್ಸಿಂಗ್ ಕಾಲೇಜು, MD ಮಾಡುವವರಿಗೆ ಆಯುರ್ವೇದಿಕ್ ಕಾಲೇಜು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರಿಸರದ ಜೊತೆ ಒಂದು ಒಳ್ಳೆಯ ಆಸ್ಪತ್ರೆ ಇಲ್ಲಿ ಮೆಡಿಕಲ್ ಕಾಲೇಜ್ ನಿರ್ಮಾಣ ಆಗಬೇಕು, ಕರ್ನಾಟಕಕ್ಕೆ ಮಾದರಿಯಾಗಬೇಕು. ಯಾಕಂತೇಳಿದ್ರೆ ಬನ್ನೂರಲ್ಲಿ ಮಾಡಿದರೆ ಬೆಟ್ಟ ಗುಡ್ಡಗಳ ಪರಿಸರದ ಜೊತೆಯಲ್ಲಿ ಮಾಡುವಂಥ ಒಂದು ಆಸ್ಪತ್ರೆ ಇದ್ದರೆ ಮುಂದಿನ ದಿವಸಗಳಲ್ಲಿ ಅದು ಬನ್ನೂರಲ್ಲೇ ಆಗುವುದು, ಕರ್ನಾಟಕದಲ್ಲಿ ಹೆಸರುವಾಸಿ ಆಗ್ತದೆ. ಇದಕ್ಕೆ ಟೋಟಲ್ ಇವಾಗಲೇ ಇಲಾಖೆಯಿಂದ ಸುಮಾರು 1,000 ಕೋಟಿ ರೂಪಾಯಿಯ ಬಜೆಟನ್ನು ಈಗಲೇ ಅಂದಾಜಿಸಲಾಗಿದೆ. ಟೋಟಲ್ ಎಲ್ಲ ಮಾಡಲಿಕ್ಕೆ 1,000 ಕೋಟಿ ರೂಪಾಯಿಗಳ ಬಜೆಟನ್ನು ಅಂದಾಜಿಸಲಾಗಿದೆ. ಆ ಪ್ರಕಾರ ನಾವು 3 ಬೇಡಿಕೆಯನ್ನು ಇಟ್ಟಿದ್ದೀವಿ. ಒಂದು, ಇರುವಂಥ ಜಾಗದಲ್ಲಿ ಮಾಡೋದಲ್ಲ, ಬನ್ನೂರಲ್ಲಿ 40 ಎಕರೆ ಜಾಗೆಯಲ್ಲಿ ಈ ಆಸ್ಪತ್ರೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು, ನಂಬರ್ 1. ನಂಬರ್ 2, ಇದನ್ನು ಆರೋಗ್ಯ ಇಲಾಖೆಯಲ್ಲಿದ್ದ ಕಡತವನ್ನು ತೆಗೆದು ಇದನ್ನು ಮೆಡಿಕಲ್ ಎಜುಕೇಷನ್ ಇಲಾಖೆಗೆ ಇದನ್ನು ವರ್ಗಾಯಿಸಬೇಕು. ಯಾಕಂತ ಹೇಳಿದ್ರೆ ಮೆಡಿಕಲ್ ಎಜುಕೇಷನ್ ಇಲಾಖೆಯ ಮುಖಾಂತರ ಮಾಡಿದರೆ ಮುಂದೆ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಯಾವುದೇ ತೊಂದರೆಗಳು ಇರುವುದಿಲ್ಲ. ಏನೇನು ಸ್ಪೆಸಿಫಿಕೇಷನ್ಗಳು ಬೇಕಾ ಅದಕ್ಕೆ ಬೇಕಾಗುವಂಥ ಲ್ಯಾಬ್ಗಳು, ಆಪ್ರೇಷನ್ ಥಿಯೇಟ್ರ್ಗಳು, ಕೋಣೆಗಳ ಅಳತೆಗಳು ಕೂಡ ಅದು ಮೆಡಿಕಲ್ ಕೌನ್ಸಿಲ್ ಪ್ರಕಾರ ಇರಬೇಕು. ಅದರ ಪ್ರಕಾರ ಅದನ್ನು ಮೆಡಿಕಲ್ ಎಜುಕೇಷನ್ ಇಲಾಖೆಗೆ ಇದನ್ನು ಕಡತವನ್ನು ವರ್ಗಾಯಿಸಬೇಕು ಅನ್ನೋ ಉಲ್ಲೇಖವನ್ನು ಮಾಡಿದ್ದೀವಿ. ಮತ್ತು 300 ಬೆಡ್ಗಳ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ಬೇಡಿಕೆಯನ್ನು ನಾವು ನಮ್ಮ ಮುಖ್ಯಮಂತ್ರಿಯವರಿಗೆ ಕೊಟ್ಟಿದ್ದೀವಿ. 27ನೇ ತಾರೀಕಿರಂದು ಅಧಿಕೃತವಾಗಿ ಆದೇಶ ಕೂಡ ಬಂದಿದೆ. ನಿಮಗೆ ಆದೇಶ ಕಾಪಿಗಳನ್ನು ನಿಮಗೆ ಎಲ್ಲರಿಗೂ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅಧಿಕೃತ ಆದೇಶ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಏನಿದೆ ಇವತ್ತು ಆದೇಶವನ್ನು ಮಾಡಿ ಆರ್ಥಿಕ ಇಲಾಖೆಯ ಮಂಜೂರಾತಿಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ 1.5 ತಿಂಗಳಲ್ಲಿ DPR ಮಾಡಿ 1.5 ತಿಂಗಳಲ್ಲಿ 2 ತಿಂಗಳ ಒಳಗೆ ಪುತ್ತೂರಿನಲ್ಲಿ 300 ಬೆಡ್ಡಿನ ಆಸ್ಪತ್ರೆಗೆ ಟೆಂಡರ್ ಪ್ರಕ್ರಿಯೆ ಆರಂಭ ಆಗಿ ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿಗಳು ಬಂದು ಇದಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ. ಇದು ನಮ್ಮ ದೊಡ್ಡ ಮಹತ್ವವಾದ ಒಂದು ಯೋಜನೆ. ಇನ್ನು 1000 ವರ್ಷಗಳು ಹೋಗಲಿ, ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ತಂದಿರೋದು ಅಶೋಕ್ ರೈ, ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಇರುವಂಥ ಈ ಸರ್ಕಾರದಿಂದ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಆಗಿದೆ ಅಂತ ನಾವು ಅತ್ಯಂತ ಸಂತೋಷದಿಂದ ಹೇಳ್ತಾ ಇದ್ದೇವೆ. ಯಾರ್ಯಾರು ಜನರು ಏನೇನು ಹೇಳ್ತಾ ಇದ್ದರು, ನಮಗೆ ಕಾವು ಹೇಮನಾಥ್ ಶೆಟ್ಟಿ ಮತ್ತು MS ಮೊಹಮ್ಮದ್ ಬಂದು ಹೇಳ್ತಾ ಇದ್ದರು ನಮಗೆ ಅಧಿಕೃತ ಆದೇಶ ಆಗಬೇಕು, ಈ ವರ್ಷದ ಬಜೆಟಿನಲ್ಲೇ ಅದು ಆಗುವ ಟೆಂಡರ್ ಆಗಬೇಕು, ನಾವು ಅದಕ್ಕೆ ಶಿಲಾನ್ಯಾಸವನ್ನು ಮಾಡಬೇಕು. ಆದರೆ ನಾವು ಯಾರು ಎದುರು ಮಾತಾಡ್ತಾ ಇದ್ದಾರೆ ಅವರಿಗೆ ಸರಿಯಾದ ಉತ್ತರವನ್ನು ಕೊಡುವಂಥದ್ದು ಆಗ್ತದೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದರು. ಬಹುಶಃ ಇವತ್ತು ಅದಕ್ಕೆಲ್ಲ ಯಾರ ಮನಸ್ಸಿನಲ್ಲಿ ಯಾರೆಲ್ಲ ಗೊಂದಲಗಳಿತ್ತು ಅದಕ್ಕೆಲ್ಲ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಯಾವತ್ತು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು, ಮೆಡಿಕಲ್ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ನಾವು ಹೇಳಿದ್ದೇವ, ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಸರ್ಕಾರದ ಆದೇಶವನ್ನು ಮಾಧ್ಯಮದ ಮೂಲಕ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾರು ವಿರೋಧ ಪಕ್ಷದವರು ತಮಾಷೆಗಳನ್ನು ಮಾಡ್ತಾಯಿದ್ರು, ಟೀಕೆಗಳನ್ನು ಮಾಡ್ತಾಯಿದ್ರು, ಯಾವತ್ತು ಮುಖ್ಯಮಂತ್ರಿಯವರು ಪುತ್ತೂರಿಗೆ ಬಂದು ಇಲ್ಲೇ ಮಾಡ್ತೀವಿ ಅಂತ ಮೆಡಿಕಲ್ ಕಾಲೇಜನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಹಿಂದುಗಡೆ ಒಂದು ಸೀಲು ಹೊಡೆದಾಗೆ ಆಗಿದೆ. ಈಗ ಆದೇಶ ಪತ್ರವನ್ನು ಕೊಟ್ಟಿದ್ದೇವೆ, ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮುಂದೆ ಕೂಡ ಅವರು ಸಂತೋಷ ಪಡಬೇಕು. ನಾನು ಹೇಳುವಂಥದ್ದು ವಿರೋಧ ಪಕ್ಷದವರಿಗೆ, ನಿಮ್ಮ ಕಾಲದಲ್ಲಿ ನೀವು ಏನು ಮಾಡಲಿಕ್ಕೆ ಆಗಲಿಲ್ಲ, ಇನ್ನಾದರೂ ಸಂತೋಷ ಪಡಿ. ಇದು ನಿಮಗೂ ಬೇಕು, ನಿಮ್ಮ ಮಕ್ಕಳಿಗೆ ಬೇಕು, ನಮ್ಮ ಮಕ್ಕಳಿಗೆ ಬೇಕು, ನಮ್ಮ ಎಲ್ಲರಿಗೂ ಬೇಕು. ನೀವು ನಮಗೆ ಒಬ್ಬರಿಗೆ ಅಂತ ಕಾಂಗ್ರೆಸ್ನವರಿಗೆ ಮಾತ್ರ ನಮಗೆ ಎಲ್ರಿಗೂ ಬೇಕಾಗಿರುವಂಥ ಆಸ್ಪತ್ರೆ ಇಷ್ಟು ವರ್ಷದಿಂದ ನೀವು ಆಡಳಿತ ಮಾಡಿ ನಿಮ್ಮ ಕೈಯಿಂದ ಮಾಡಲಿಕ್ಕೆ ಆಗಲಿಲ್ಲ, ನಾವು ಮಾಡಿದ್ದೇವೆ. ಇನ್ನು ನೀವು ಏನಾದರೂ ಮಾತಾಡುವುದನ್ನು, ಟೀಕೆ ಟಿಪ್ಪಣಿ ಮಾಡುವುದನ್ನು ಬಿಟ್ಟುಬಿಡಿ.
ನಿಮಗೆ ಕೊಟ್ಟಂಥ ಸಮಯದಲ್ಲಿ ನೀವು ಯಾವುದನ್ನು ಮಾಡದೆ ಇನ್ನೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬೇಡ. ನಾವಿವತ್ತು ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಿದ್ವಿ. ಯಾಕಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡಿದ್ದೀವಿ, ಅದಕ್ಕೆ ದೇವರು ಫಲ ಕೊಟ್ಟಿದ್ದಾರೆ. ಇದು ಒಳ್ಳೆಯ ರೀತಿಯಲ್ಲಿ ನಡೆದು ಬರಲಿ. ಮುಂದಿನ ಬಜೆಟಿನಲ್ಲಿ ಮೆಡಿಕಲ್ ಕಾಲೇಜಿಗೂ ಬೇಕಾಗುವಂಥ ಹಣ ಸರ್ಕಾರದಿಂದ ಬರುವಂಥ ವ್ಯವಸ್ಥೆಗಳಾಗ್ತದೆ. DPRನಲ್ಲಿ ಎಷ್ಟು ಹಣ ಆಗ್ತದೆ ಅದು ಆಗ್ತದೆ. ಮುಂದಿನ ದಿವಸಗಳಲ್ಲಿ 5 ರಿಂದ 10 ವರ್ಷದಲ್ಲಿ ಬನ್ನೂರು ಈ ಗ್ರಾಮ ಏನಿದೆ 40 ಎಕರೆ ಜಾಗ ಇದು ಮಿನಿ ಮಣಿಪಾಲರಿಗೆ ಆಗ್ತದೆ. ಯಾಕಂತ ಹೇಳಿದ್ರೆ ಈಗಲೇ ಎಷ್ಟೋ ಜನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬಂದು ಪ್ರೈವೇಟಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬಂದು ನಮ್ಮನ್ನು ಭೇಟಿ ಮಾಡಿದ್ದಾರೆ. ಯಾವತ್ತು ಈ ಆದೇಶ ಹೊರಬಿತ್ತ ಒಂದು 5 ನರ್ಸಿಂಗ್ ಕಾಲೇಜಿನವರು ನನ್ನನ್ನು ಭೇಟಿ ಮಾಡಿದ್ದಾರೆ. ಸರ್ ನಮ್ಮ ಖರ್ಚಲ್ಲಿ ನಾವು ನರ್ಸಿಂಗ್ ಕಾಲೇಜ್ ಮಾಡ್ತೀವಿ ಅಂತ. ಒಂದು 4-5 ಜನ ಫಿಸಿಯೋಥೆರಪಿ ಕಾಲೇಜ್ ಮಾಡೋರು ನಮ್ಮನ್ನು ಭೇಟಿ ಮಾಡಿದ್ದಾರೆ. ನರ್ಸಿಂಗ್ ಕಾಲೇಜ್ ಮಾಡೋರು ಬೇಕಾದಷ್ಟು ಜಾಗ ಕೊಡಿ ನಾವು ಮಾಡಿಕೊಡ್ತೀವಿ. ಇದರಲ್ಲಿ ಸುಮಾರು ಒಂದು 10-12 ಸಾವಿರ ಜನ ಇವತ್ತು ಪುತ್ತೂರಿನ ಅಭಿವೃದ್ಧಿಗೆ ಪೂರಕವಾಗಿ ಬೇಕಿರುವಂಥದ್ದು. ಏನಾದರೂ ಉದ್ಯೋಗ ಸೃಷ್ಟಿ ಆಗ್ತದೆ. ಎಲ್ಲ ಹೋಟೆಲ್ಗಳು ಉದ್ಯಮಗಳು ಇವತ್ತು 1-1.5 ಸಾವಿರ 2 ಸಾವಿರ ಜನ ಇಲ್ಲಿ ಬಂದರೆ ವಿದ್ಯಾರ್ಥಿಗಳು ಬಂದರೆ ಅದಕ್ಕೆ ಸಬಾರ್ಡಿನೇಟ್ ಏನು ಅಧ್ಯಾಪಕ ವರ್ಗ, ನರ್ಸಿಂಗು, ಫಿಸಿಯೋಥೆರಪಿ, ಬಾಕಿದ್ದು ಟೆಕ್ನಿಕಲ್ ಪೀಪಲು ಇದೆಲ್ಲ ಸೇರುವಾಗ ಸುಮಾರು 6 ರಿಂದ 7 ಸಾವಿರ ಜನರಿಗೆ ಉದ್ಯೋಗ ಸೃಷ್ಟಿಯಾಗುವಂಥ ಕೆಲಸಗಳಾಗ್ತದೆ. ಪುತ್ತೂರಿನ ಚಿತ್ರಣವನ್ನು ಎಷ್ಟೋ ಜನ ಇದಕ್ಕೆ ಮುಂದೆ ಹೇಳಿದ್ದಾರೆ. ಪುತ್ತೂರಿನ ಚಿತ್ರಣವನ್ನು ನಾವು ಬದಲಿಸ್ತೇವೆ ಅನ್ನುವ ಬಂದು ಹೇಳಿ ಹೋದವರು ಅಲ್ಲದೆ ಹೊರತು ಯಾರು ಮಾಡಿದವರಿಲ್ಲ. ನಾವು ಏನು ಹೇಳಿದೀವ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದನ್ನು ಮುಂದಿನ ದಿವಸಗಳಲ್ಲೂ ಕೂಡ ಆದಷ್ಟು ಬೇಗ 300 ಬೆಡ್ಡಿನ ಆಸ್ಪತ್ರೆಯನ್ನು ಮಾಡಿದ ಮೇಲೆ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಬಿಲ್ಡಿಂಗ್ ಮಾತ್ರ ಬೇಕಾಗಿರೋದು. ಸರ್ಕಾರಕ್ಕೆ ಆದಾಯ ಕೂಡ ಬರ್ತದೆ, ಫೀಸ್ ಬರ್ತದೆ, ಆದಾಯ ಬರ್ತದೆ. ನಮ್ಮ ಭಾಗದ ಮಕ್ಕಳಿಗೆ ಯಾರು ಡಾಕ್ಟರ್ಸ್ ಆಗ್ತಾರೆ ಅವರಿಗೆ ಹೆಚ್ಚಿನ ಪೂರಕವಾಗಿ ಅವರಿಗೆ ಕಲೀಲಿಕ್ಕೂ ಕೂಡ ಅವಕಾಶ ಆಗ್ತದೆ. ನಮ್ಮ ಬೇಡಿಕೆ ಇನ್ನೊಂದು ಬೇಡಿಕೆ, ಯಾರು ತುಳು ಮಾತಾಡ್ತಾರೆ ಅವರಿಗೂ ಕೂಡ ಇದರಲ್ಲಿ ಹೆಚ್ಚಿನ ಆದ್ಯತೆಗಳನ್ನು ಕೊಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಈ ಭಾಗ ತುಳು ಏನು ಮಾತಾಡ್ತಾರೆ ಅವರಿಗೂ ಕೂಡ ಇದರಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವ ಒಂದು ಬೇಡಿಕೆಯನ್ನು ಕೂಡ ಮುಂದಿನ ದಿವಸಗಳಲ್ಲಿ ಸರ್ಕಾರದ ಮುಂದೆ ಇಡ್ತೇವೆ ಅನ್ನುವ ಮಾತನ್ನು ಹೇಳಿ ಅತ್ಯಂತ ಸಂತೋಷದಿಂದ ಪುತ್ತೂರಿಗೆ 300 ಬೆಡ್ಡಿನ 300 ಹಾಸಿಗೆಯ ಆಸ್ಪತ್ರೆ ಮಂಜೂರಾಗಿದೆ. ಬನ್ನೂರಲ್ಲಾಗಿದೆ. ಅದು ಮೆಡಿಕಲ್ ಎಜುಕೇಷನ್ ಸಿಸ್ಟಮ್ ಇಲಾಖೆಯ ಮುಖಾಂತರ ಆಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪೂರ್ತಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಗೆ ಸರ್ಕಾರ ಡ್ರಾಫ್ಟ್ ಎಸ್ಟಿಮೇಟ್ ಮಾಡಿದೆ. 1,000 ಕೋಟಿ ರೂಪಾಯಿಯ ಡ್ರಾಫ್ಟ್ ಎಸ್ಟಿಮೇಟ್ ಮಾಡಿದೆ. ಈಗ 300 ಬೆಡ್ಡಿನ ಆಸ್ಪತ್ರೆಗೆ ಮತ್ತು ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಈಗ ನಾವು ಬರೀ 10 ಎಕರೆ ಜಾಗ ಎಲ್ಲಿಯೂ ಮರ ಕಡಿಯುವಂಥ ಕೆಲಸವನ್ನು ಮಾಡೋದಿಲ್ಲ. ಪರಿಸರದ ಜೊತೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಬರೀ 10 ಎಕರೆ ಜಾಗದಲ್ಲಿ ಏನು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಗೆ ಬೇಕಾಗುವಂಥ ಜಾಗವನ್ನು ಸಿಲೆಕ್ಟ್ ಮಾಡಿ ಅದನ್ನು ಮಾತ್ರ ಕ್ಲಿಯರ್ ಮಾಡಿ ಅಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಬೆಟ್ಟ ಗುಡ್ಡ ಇದ್ದರೆ ಅಲ್ಲಲ್ಲೇ ಅದನ್ನು ಮಾಡಿ ಇದಕ್ಕೆ ಬೇಕಾಗುವಂಥ ರಸ್ತೆ, ನೀರು, ಫಿಲ್ಟ್ರೇಷನು ಇದೆಲ್ಲ ಸೇರುವಾಗ ಸುಮಾರು 400 ರಿಂದ 450 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಈ ಆಸ್ಪತ್ರೆಯನ್ನು ಮಾಡುವಂಥ ಕೆಲಸಗಳು ಆಗ್ತದೆ. ಆನಂತರ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಸುಮಾರು 200 ಕೋಟಿಯ ವ್ಯವಸ್ಥೆಗಳು ಬೇಕಾಗ್ತದೆ. ಇಕ್ವಿಪ್ಮೆಂಟ್ಸ್ಗೆ ಒಂದು 250 ಕೋಟಿ ರೂಪಾಯಿಗಳು ಬೇಕಾಗ್ತದೆ. ಒಟ್ಟು ಟೋಟಲ್ ಬಜೆಟ್ಟು 1,000 ಕೋಟಿ ರೂಪಾಯಿಯಲ್ಲಿ ಈ ವ್ಯವಸ್ಥೆಗಳು ಆಗ್ತದೆ. ಬನ್ನೂರು ನಾವು 40 ಎಕರೆ ರಿಸರ್ವ್ ಮಾಡಿದ್ದೀವಲ್ಲ, ಅಲ್ಲಿ 400 ಬೆಡ್ಡಿನ ಆಸ್ಪತ್ರೆ ರಿಕ್ವೈರ್ಮೆಂಟ್ ಇದೆ ಮೆಡಿಕಲ್ ಕೌನ್ಸಿಲ್ ಪ್ರಕಾರ. ಈ ಆಸ್ಪತ್ರೆಯನ್ನು ಓನ್ಲಿ ಗೈನಿಕ್ ಹೆರಿಗೆಯವರಿಗೆ ಮಾತ್ರ ಬಳಸಬೇಕು. ಅಂದರೆ ನೋಡಿ, ಆಸ್ಪತ್ರೆಯಲ್ಲಿ ಹೆರಿಗೆಯ ಪೇಷಂಟು ಬೇರೆಯೇ ಇರ್ತಾರೆ. ಅಂದರೆ ಅವರು ಒಂಥರ ಅಟ್ಮಾಸ್ಫಿಯರ್ ಅಲ್ಲಿ ಬೇರೆ ಇರ್ತದೆ ಮತ್ತು ಪೇಷಂಟುಗಳಿರೋದು ಬೇರೆ ಇರ್ತದೆ. ಅದರಿಂದ ನಾವು ಇದನ್ನು ಬರೀ ಮಕ್ಕಳಿಗೆ ಹೆರಿಗೆ ಆಸ್ಪತ್ರೆಯನ್ನಾಗಿ ಮಾಡಬೇಕು ಅಂತ ನಮ್ಮ ಕಲ್ಪನೆ ಇದೆ. ಇದನ್ನು ಇಲ್ಲೇ ಉಳಿಸ್ಕೊಳ್ತೀವಿ, ಇದನ್ನೇನು ಬದಲಾವಣೆ ಮಾಡೋದಿಲ್ಲ. ಇನ್ನಷ್ಟು ಅಪ್ಗ್ರೇಡೇಷನ್ ಮಾಡಿ ಇದು ಮಹಿಳೆಯರ ಹೆರಿಗೆಯ ಸೆಕ್ಷನನ್ನು ಮಾಡುವಂಥ ಪ್ಲ್ಯಾನನ್ನು ಇಲ್ಲಿ ಮಾಡ್ತೇವೆ. ಇನ್ನು 15 ದಿವಸದಿಂದ 20 ದಿವಸದೊಳಗೆ DPR ಆಲ್ಮೋಸ್ಟ್ DPR ಇಸ್ ಡ್ರಾಫ್ಟ್ ಲೈನ್ ಈಸ್ ರೆಡಿ and there 15 to 20 days maximum you have given the time for the prepare the DPR. ಅದಾದ ಕೂಡಲೇ there is no further discussion. ಕ್ಯಾಬಿನೆಟ್ ಬರಬೇಕು, ಅಲ್ಲಿ ಬರಬೇಕು. ಇಟ್ ಈಸ್ ಆಲ್ರೆಡಿ ಆರ್ಡರ್ ಹ್ಯಾಸ್ ಬಿನ್ ಸ್ಯಾಂಕ್ಷನ್ಡ್. ಸೊ ಇನ್ನೂ ಪುನಃ ಕ್ಯಾಬಿನೆಟ್ ಬರಲಿಕ್ಕೆ ಟೆಂಡರ್ ಬಸ್ ಹೌದು ಇನ್ನೊಂದು 2 ತಿಂಗಳ ಒಳಗೆ ಇದನ್ನು ಡ್ರಾಫ್ಟ್ ಲೈನ್ DPR ಅಂತ ಹೇಳಿದ್ರೆ ಪೂರ್ತಿ ಮೆಡಿಕಲ್ ಕಾಲೇಜ್ ಇದಕ್ಕೆ ಪೂರ್ತಿಯಾಗಿದೆ. ಮತ್ತು ಡ್ರಾಫ್ಟ್ ಲೈನ್ ಅಂತಂದರೆ ಅಂದಾಜು ಎಸ್ಟಿಮೇಟು. ಈಗ ಸರ್ವೆ ಮಾಡಬೇಕು, 40 ಎಕರೆಯನ್ನು ಸರ್ವೆ ಮಾಡಬೇಕು, ಎಲ್ಲಿ ಕೂಡಿಸ್ತದೆ ಏನು, ಅಲ್ಲಿಗೆ ರಸ್ತೆಗಳ ವ್ಯವಸ್ಥೆ ಮಾಡಬೇಕು,
ಅಲ್ಲಿಗೆ ಡ್ರೈನೇಜ್ ಸಿಸ್ಟಮು ಮತ್ತು ನೀರಿನ ವ್ಯವಸ್ಥೆಗಳೆಲ್ಲ ಮಾಡಬೇಕು. ಈಗ ಫೈನಲ್ DPR ಮಾಡಬೇಕು, ಅದಕ್ಕೊಂದು 15-20 ದಿವಸ ಬೇಕಾಗ್ತದೆ. ಅಲ್ಲಿ ಬರುವಂಥ ಅಪ್ರೋಚ್ ರೋಡ್ಗಳನ್ನು ಫೈನಲ್ ಮಾಡಬೇಕು. ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಪುತ್ತೂರಿನಲ್ಲಿ 300 ಹಾಸಿಗೆಗಳ ಆಸ್ಪತ್ರೆಯನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಖಾಂತರ, ಮೊದಲು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇತ್ತು, ಮುಖಾಂತರ ಹೊಸ ಸ್ಥಳದಲ್ಲಿ ನಿರ್ಮಿಸಲು ಆರ್ಥಿಕ ಇಲಾಖೆ ಸಮ್ಮತಿಸಿದೆ. ಹಾಗೂ 2025-26 ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ 138-4 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ವರ್ಗಾಯಿಸುವಂತೆಯೂ ತಿಳಿಸಿದೆ. ಕ್ಲಿಯರ್ ಆರ್ಡರ್. ಅದು DPR ಎಷ್ಟು ಬರ್ತದೆ ಅಷ್ಟು ಸ್ಯಾಂಕ್ಷನ್ ಆಗ್ತದೆ. ಈ ಸಲ ಈಗ ಆ DPRಲ್ಲಿ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಕೇಳ್ತಾರೆ ಅಷ್ಟೇ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. 300 ಬೆಡ್ ಈ ಬಜೆಟಲ್ಲಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.